ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಕಳೆದ ವಿಡಿಯೋದಲ್ಲಿ ಜರ್ಮನ್ ಮತ್ತು ಯುರೋಪಲ್ಲಿ ನಾನು ನಾನ್ ಟೆಕ್ನಿಕಲ್ ಜಾಬ್ಸ್ ಇದು ಹಾಕಿದ್ದೆ. ಸೊ ಅದೇ ರೀತಿ ಬೇರೆ ಬೇರೆ ವೇಕೆನ್ಸಿ ಕೂಡ ಇದೆ. ಸೊ ಅದರಲ್ಲಿ ಈಗ ನಾನು ಈಗ ವೇಕೆನ್ಸಿ ಆಗ್ತಿರೋದು ಟ್ರಕ್ ಡ್ರೈವರ್ಸಿಗೆ, ಹೆವಿ ಟ್ರಕ್ ಡ್ರೈವರ್ಸ್ಗೆ. ಯಾರೆಲ್ಲ ಹೆವಿ ಟ್ರಕ್ ಡ್ರೈವರ್ಸ್ ನಿಮಗೆ ಹೊರಗಿನ ಕಂಟ್ರಿಯಲ್ಲಿ ಹೋಗಿ ವರ್ಕ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆಯೋ ಸೊ ನಿಮಗೆ ಅಪ್ಲೈ ಮಾಡ್ಬೋದು. ಸೊ ಅದಕ್ಕಾದಂಥ ವೆರಿಫಿಕೇಷನ್ ಇದೆ, ಪ್ರೊಸೀಜರ್ ಇದೆ. ಡೈರೆಕ್ಟ್ ಹೋಗಿ ನಿಮ್ಮ ಲೈಸೆನ್ಸ್ ಆಗಲ್ಲ. ಪ್ರತಿಯೊಂದು ಡೀಟೇಲ್ ಅದಕ್ಕೆ ನಾನೀಗ ಇಂಚಾಗಿ ನಾನು ನಿಮಗೆ ಹೇಳ್ತೇನೆ. ಓಕೆ, ಮೊದಲನೇದಾಗಿ ಇದು ಯಾವ ಕಂಟ್ರಿ ಅಂದರೆ ಸ್ಲೋವೈಕಿಯಾ ಇನ್ ಯುರೋಪ್ ಕಂಟ್ರಿ. ಯುರೋಪಲ್ಲಿ ಇರೋದು, ಯುರೋಪ್ ಇದು ಕರೆನ್ಸಿ ಎಲ್ಲ ಯುರೋಪ್ ಇದು. ಸೊ ವರ್ಕ್ ಡೀಟೇಲ್ ಹೇಳ್ತೇನೆ. ಸ್ಟಾರ್ಟಿಂಗ್ ನಾನು ಸ್ಯಾಲ್ರಿ ಬಗ್ಗೆ ಹೇಳ್ತೇನೆ. ಸ್ಯಾಲ್ರಿ ನಿಮಗೆ ಮಿನಿಮಮ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ 1 ಲಕ್ಷದವರೆಗೆ ಇದೆ ಸ್ಟಾರ್ಟಿಂಗ್ ಆಗಿ ನಿಮಗೆ. ಅದೇ ರೀತಿ ನೀವು ಒಳ್ಳೆ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದರೆ, ಒಳ್ಳೆ ದುಡಿದ್ರೆ, ಒಳ್ಳೆ ನಿಮ್ಮ ಟ್ರಕ್ ಡ್ರೈವಿಂಗ್ ಸ್ಕಿಲ್ ನಿಮಗೆ ಒಳ್ಳೆ ಅವರಿಗೆ ಆ ಕಂಪನಿಯವರಿಗೆ ನಿಮಗೆ ಇದಾಗಿದ್ದರೆ, ಇಷ್ಟ ಆದರೆ ಸೊ ನಿಮಗೆ ಮಿನಿಮಮ್ ಆಗಿ 1 ಲಕ್ಷದಿಂದ 2 ಲಕ್ಷ ತನಕ ನಿಮಗೆ ದುಡಿಬೋದು. ಓವರ್ ಟೈಮ್, OT ಅದು ಈ ಥರ ಮಾಡ್ರೆ ಮಿನಿಮಮ್ ಆಗಿ ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ 1 ಲಕ್ಷ ಸ್ಟಾರ್ಟಿಂಗ್ ಇರುತ್ತೆ. ಮತ್ತು ನಿಮ್ಮ ಡಿಪೆಂಡ್, ನೀವು ಯಾವ ರೀತಿ ವರ್ಕ್ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಸ್ಯಾಲ್ರಿ ನೀವು ಪಡ್ಕೊಳ್ಬೋದು. ಯಾವ ರೀತಿ ಮಿನಿಮಮ್ ಆಗಿ ನಿಮಗೆ 1 ಲಕ್ಷ ಸ್ಯಾಲ್ರಿ ಇದೆ, ನೆನಪಿಟ್ಕೊಳ್ಳಿ. ಜಾಸ್ತಿ 2 ಲಕ್ಷ ಅಂತ ನಾನು ಹೇಳೋದಿಲ್ಲ. ಮಿನಿಮಮ್ ಆಗಿ ನಿಮಗೆ 1 ಲಕ್ಷ ಸ್ಯಾಲ್ರಿ ಇದೆ. ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನೀವು ಯಾವ ರೀತಿಯಲ್ಲಿ ವರ್ಕ್ ಮಾಡ್ತೀರಾ ಅದು ಡಿಪೆಂಡ್ ಆಗಿ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿ ಹೋಗುತ್ತೆ. ಒಂದು ನೆನಪಿಟ್ಕೊಳ್ಳಿ. ಓಕೆ, ಸೆಕೆಂಡಾಗಿ ಲೈಸೆನ್ಸ್ ಬೇಕಾಗುತ್ತೆ. ಲೈಸೆನ್ಸ್ ಅಂದರೆ ಹೆವಿ ಟ್ರಕ್ದು ಲೈಸೆನ್ಸ್ ಬೇಕಾಗುತ್ತೆ. ನಿಮ್ಮದು ನಾರ್ಮಲ್ ಅಲ್ಲ, ಅದು ಕೂಡ ಇಂಟರ್ನ್ಯಾಷನಲ್ ಟ್ರಕ್ ಲೈಸೆನ್ಸ್ ಬೇಕಾಗೋದು. ಗೊತ್ತಿರ್ಬೋದು, ಹೊರಗಿನ ಕಂಟ್ರಿ ನಿಮಗೆ ನಾರ್ಮಲ್ ನಮ್ಮ ಇಂಡಿಯಾದಾಗೋದಿಲ್ಲ. ಇಂಟರ್ನ್ಯಾಷನಲ್ ಟ್ರಕ್ ಲೈಸೆನ್ಸ್ ಕೂಡ ನಿಮಗೆ ಬೇಕಾಗುತ್ತೆ. ನೀವು ಇಂಡಿಯಾದಲ್ಲಿ ಮಾಡಿಕೊಂಡು ಹೋದ್ರೂ ಆಗುತ್ತೆ, ಇಲ್ಲಾಂದ್ರೆ ನೀವು ಅಲ್ಲಿ ಕೂಡ ಮಾಡ್ಬೋದು. ನಿಮಗೆ ಇಂಡಿಯಾದಲ್ಲಿ ನೀವು ಮಾಡಿಕೊಂಡು ಹೋದರೆ ನಿಮಗೆ ಒಳ್ಳೆಯದು, ಒಳ್ಳೆ ಬೆನಿಫಿಟ್ ಇರುತ್ತೆ. ಅದೇ ಇಂಡಿಯಾದಲ್ಲಿ ನೀವೇ ಮಾಡಬೇಕಾಗುತ್ತೆ, ಅವ್ರು ಕೊಡೋದಿಲ್ಲ, ನೀವೇ ಮಾಡಬೇಕು. ಟ್ರಕ್ ಇಂಟರ್ನ್ಯಾಷನಲ್ ಹೆವಿ ಟ್ರಕ್ ಲೈಸೆನ್ಸ್ ನೀವೇ ಮಾಡಬೇಕಾಗುತ್ತೆ. ಓಕೆ, ನೆನಪಿಟ್ಕೊಳ್ಳಿ. ಲೈಸೆನ್ಸ್, ಇಂಟರ್ನ್ಯಾಷನಲ್ ಲೈಸೆನ್ಸ್ ಬೇಕಾಗುತ್ತೆ. ನೆನಪಿಟ್ಕೊಳ್ಳಿ. ವಿಡಿಯೋ ಕರೆಕ್ಟಾಗಿ ತಿಳ್ಕೊಳ್ಳಿ, ಮತ್ತು ನಾನು ಆ ಕಡೆ ಈ ಕಡೆ ಹೇಳಿ ನಾನು ತಿಳ್ಕೊಳ್ಬಾರ್ದು. ಓಕೆ, ಟ್ರಕ್ ಡ್ರೈವರ್ಸ್ ಗೊತ್ತಿರುತ್ತೆ ನಿಮಗೆ, ಅದರ ಬಗ್ಗೆ ನಾನು ಡ್ರೈವರ್ಸಿಗೆಲ್ಲ ಗೊತ್ತಿರೋದು, ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನೀವು ಅದು ನಿಮ್ಮ ಸ್ಕಿಲ್ನ ಮೇಲೆ ಇರುತ್ತೆ. ನಾನು ಡೀಟೇಲ್ ನಾನು ಹೇಳ್ತೇನೆ. ಅದೇ ನಿಮಗೆ ಅಲ್ಲಿ ರೂಮ್ ಎಲ್ಲ ಕೊಡ್ತಾರೆ, ಅಕಾಮಡೇಷನ್ ನಿಮಗೆ ಕೊಡ್ತಾರೆ. ನೆನಪಿಟ್ಕೊಳ್ಳಿ, ರೂಮ್ ಕೊಡ್ತಾರೆ. ಫುಡ್ ಮಾತ್ರ ನೀವು ನೋಡ್ಕೊಳ್ಬೇಕು. ಅದೇ ಒಳ್ಳೆ ಕಂಟ್ರಿ, ನಿಮ್ಗೆ ಏನು ತೊಂದರೆ ಆಗಲ್ಲ. ಒಳ್ಳೆ ಆಪರ್ಚುನಿಟಿ ಇದೆ, ತುಂಬಾ ವೇಕೆನ್ಸಿ ಇದೆ ಟ್ರಕ್ ಡ್ರೈವರ್ಸ್ ಅವರಿಗೆ, ಹೆವಿ ಟ್ರಕ್ ಡ್ರೈವರ್ಸ್ ಅವರಿಗೆ. 1-2 ಅಲ್ಲ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ನೀವು ಕರ್ನಾಟಕದಲ್ಲಿ ಯಾವ ಮೂಲೆ ಇದ್ದರೂ ಕೂಡ ಆಗ್ಬೋದು, ತೊಂದರೆ ಇಲ್ಲ. ನೀವು ಬೇರೆ ನಾನು ಕನ್ನಡದಲ್ಲಿ ಮಾಡ್ತಿದ್ದೇನೆ ವಿಡಿಯೋ. ಸೊ ಯಾರಿಗೆ ನಿಮಗೆ ಇಂಟ್ರೆಸ್ಟ್ ಇದೆಯೋ ಸೊ ನೀವು ಅಪ್ಲೈ ಮಾಡ್ಬೋದು. ಯಾರನ್ನು ಕೂಡ ಫೋರ್ಸ್ ಮಾಡೋದಿಲ್ಲ, ನಿಮ್ಗೆ ಇಂಟ್ರೆಸ್ಟ್ ಬನ್ನಿ ಹೋಗಿ ಅಂತ. ನಿಮಗೆ ದೂರದ ಕಂಟ್ರಿಯಲ್ಲಿ ವರ್ಕ್ ಮಾಡಿ ಸ್ವಲ್ಪ ದುಡಿಬೇಕಂತ ಇದು ಇಂಟ್ರೆಸ್ಟ್ ಇದೆಯೋ ಸೊ ನೀವು ಬಂದು ಇಲ್ಲಿ ವರ್ಕ್ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನೀವು ಮೊದಲನೇದಾಗಿ ವೆರಿಫಿಕೇಷನ್ ಎಲ್ಲ ಮಾಡಬೇಕಾಗುತ್ತೆ. ನಿಮ್ಮ ಲೈಸೆನ್ಸ್, ನಿಮ್ಮ ಲೈಸೆನ್ಸ್ ಇದ್ರೆ, ಅದೇ ನಿಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ಮ ಪಾಸ್ಪೋರ್ಟ್ ಬೇಕಾಗುತ್ತೆ. ನೆನಪಿಟ್ಕೊಳ್ಳಿ, ಅದನ್ನೆಲ್ಲ ಮೊದಲು ವೆರಿಫಿಕೇಷನ್ ಆದ ನಂತರ ನಿಮಗೆ ನೆಕ್ಸ್ಟ್ನ ಆಪರ್ಚುನಿಟಿ ನಿಮಗೆ ಡೀಟೇಲ್ ನಿಮಗೆ ಸಿಗೋದು. ನೆನಪಿಟ್ಕೊಳ್ಳಿ, ಮೊದಲು ವೆರಿಫಿಕೇಷನ್ ನೀವು ಅಪ್ಲೈ ಮಾಡಿ. ನಾನು ಹೇಳೋದಂದ್ರೆ ಮೊದಲು ನೀವು ಡೀಟೇಲ್ ಕಲೆಕ್ಟ್ ಮಾಡೋದಕ್ಕೆ ಮೊದಲು ನೀವು ಮೈನಾಗಿ ವೆರಿಫಿಕೇಷನ್ ಮೊದಲು ಮಾಡಬೇಕು. ಸೊ ನಂತರ ವೀಸಾ ವೆರಿಫಿಕೇಷನ್ ಇದೆ, ವರ್ಕ್ ಪರ್ಮಿಟ್ ಇದೆ. ಅದು ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 6 ಲ್ಯಾಕ್ ನಿಮಗೆ ಬೇಕಾಗುತ್ತೆ. ಓಕೆ, ಮೊದಲನೇದಾಗಿ ನಿಮಗೆ ಯುರೋಪ್ ಕಂಟ್ರಿ ಆಗಲಿ, ಜರ್ಮನಿ ಯಾವ್ಯಾವ ಕಂಟ್ರಿ ವರ್ಕ್ ಮಾಡಬೇಕಾದ್ರೆ ನಿಮಗೆ ಮೈನಾಗಿ ನಿಮಗೆ ಅಲ್ಲಿ ವೀಸಾ ಅಂತಲ್ಲ, ಮೈನಾಗಿ ನಿಮಗೆ ಬೇಕಾಗಿರೋದು ವರ್ಕ್ ಪರ್ಮಿಟ್ ಬೇಕು. ವರ್ಕ್ ಪರ್ಮಿಟ್ ಇಲ್ಲದೆ ನಿಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ಆಗಲ್ಲ. ನೆನಪಿಟ್ಕೊಳ್ಳಿ, ಮೈನಾಗಿ ವರ್ಕ್ ಪರ್ಮಿಟ್ ಬೇಕು. ಅದು ಯಾವ ಕಂಪನಿ ಕೊಡೋದಿಲ್ಲ, ಅದು ಯಾವ ಕಂಟ್ರಿಗೆ ಹೋಗ್ತೀರಾ ಆ ಕಂಟ್ರಿಯವ್ರು ನೀವು ಅಲ್ಲಿ ವರ್ಕ್ ಮಾಡ್ಬೋದು ಅಂತ ಅವ್ರು ಪರ್ಮಿಷನ್ ಕೊಟ್ಟು ನಿಮಗೆ ವರ್ಕ್ ಪರ್ಮಿಟ್ ಬರೋದು. ಸೊ ಅದಕ್ಕೆಲ್ಲ ಅಪ್ಲೈ ಮಾಡಲಿಕ್ಕಿದೆ. ಟೋಟಲ್ ಕಾಸ್ಟ್ ಬಂದುಬಿಟ್ಟು ನಿಮಗೆ ಸಾಧಾರಣ ಒಂದು 6 ಲ್ಯಾಕ್ ತನಕ ಆಗುತ್ತೆ. ನೆನಪಿಟ್ಕೊಳ್ಳಿ, ಟೋಟಲ್ ಕಾಸ್ಟ್ ನಿಮಗೆ 6 ಲ್ಯಾಕ್ ತನಕ ಆಗುತ್ತೆ. ವೀಸಾ ಪ್ಲಸ್ ಟಿಕೆಟ್ ಎಲ್ಲದು ನೀವೇ ಮಾಡಿಕೊಂಡು ಹೋಗೋದು. ಅಲ್ಲಿ ಯಾರು ನಿಮಗೆ ಫ್ರೀ ವೀಸಾ ಯಾವುದು ನಿಮಗೆ ಕೊಡೋದಿಲ್ಲ. ನೆನಪಿಟ್ಕೊಳ್ಳಿ, ನಾನು ಈಗಲೇ ಹೇಳ್ತಿದ್ದೇನೆ, ವಿಡಿಯೋದಲ್ಲಿ ಆ ಥರ ಈ ಥರ ಹೇಳಿಲ್ಲ. ಇನ್ನೊಮ್ಮೆ ಹೇಳ್ತಿದ್ದೇನೆ, ನಿಮಗೆ ಟೋಟಲ್ ಕಾಸ್ಟ್ ಬಂದುಬಿಟ್ಟು 6 ಲ್ಯಾಕ್ ಆಗುತ್ತೆ. ವೀಸಾ ಪ್ಲಸ್ ಟಿಕೆಟ್ ಸೇರಿ ನಿಮಗೆ ಟೋಟಲ್ ನಿಮ್ಮ ಕೈಯಲ್ಲಿ 6 ಲ್ಯಾಕ್ ಇರಬೇಕಾಗುತ್ತೆ.
ನೆನಪಿಟ್ಕೊಳ್ಳಿ. 6 ಲ್ಯಾಕ್ ಇದ್ದರೆ ನಿಮಗೆ ಹೋಗ್ಬೋದು. ಅದೇ ರೀತಿ ಇವತ್ತು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಒಂದು ವಾರದಲ್ಲಿ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಮಿನಿಮಮ್ ಆಗಿ ನಿಮಗೆ ಒಂದು 6 to 7, 8 ಮಂತ್ ಕೂಡ ನಿಮಗೆ ಬೇಕಾಗುತ್ತೆ. ನಿಮಗೆ ವೀಸಾ ಬಂದು ನೀವು ಹೋಗಲಿಕ್ಕೆ ಮಿನಿಮಮ್ ಆಗಿ 8 ಮಂತ್ ನಿಮಗೆ ಬೇಕು, ನೆನಪಿಟ್ಕೊಳ್ಳಿ. ಬೇಗದ 1 ತಿಂಗಳು 2 ತಿಂಗಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮಿನಿಮಮ್ ಆಗಿ ನಿಮಗೆ 8 ತಿಂಗಳು ಬೇಕಾಗುತ್ತೆ. ನಿಮಗೆ ವರ್ಕ್ ಪರ್ಮಿಟ್ ಬರಲಿಕ್ಕೆ ಮಿನಿಮಮ್ 3 ಮಂತ್ ಬೇಕಾಗುತ್ತೆ, ನೆನಪಿಟ್ಕೊಳ್ಳಿ. ನೀವು ಒಮ್ಮೆ ಅಪ್ಲೈ ಮೈನ್ ಆಗಿ ಬೇಕಾಗಿರೋದು ನಿಮಗೆ ಅಪ್ಲೈ ಮಾಡಲಿಕ್ಕೆ, ಮೈನ್ ಆಗಿ ನಿಮಗೆ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋದು ವರ್ಕ್ ಪರ್ಮಿಟ್. ಅದು ನಿಮಗೆ 3 ಮಂತಲ್ಲಿ ಬರುತ್ತೆ ನಿಮಗೆ. ಅದು ಕೂಡ ಅವರ ಲ್ಯಾಂಗ್ವೇಜಲ್ಲಿ ಇರುತ್ತೆ. ತುಂಬಾ ಫ್ರಾಡ್ ನಡೀತಿದೆ, ತುಂಬಾ ನೀವು ಕೆಲವರು ಹಣ ಹಾಕಿ ಎಲ್ಲ ಏನೋ ಫ್ರಾಡ್ ಆಗ್ತಿದೆ. ಯಾರ್ಯಾರು ನಮ್ಮ ಮಾತನ್ನು ನೀವು ಕೇಳಿ ಮಂಗಾಗ್ತಿದ್ದೀರಾ. ಸೊ ದಯವಿಟ್ಟು ನಾನು ಹೇಳೋ ರೀತಿಯನ್ನು ತಿಳ್ಕೊಳ್ಳಿ. ಕೆಲಸ ಅಂತ 100% ಆಗುತ್ತೆ. ಯಾವ ಇದು ಹೆದರಬೇಕಾಗಿಲ್ಲ. 100% ನಿಮಗೆ ಜಾಬ್ ಪಕ್ಕ ಆಗುತ್ತೆ, ಯಾರು ಹೆದರಬೇಕಾಗಿಲ್ಲ, ನೆನಪಿಟ್ಕೊಳ್ಳಿ. ನಿಮಗೆ ಹೆಚ್ಚಿನ ವಿವರಗಳಿಗಾಗಿ ನನಗೆ ಕಮೆಂಟ್ ಹಾಕಿ. ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಹೋಗ್ಬೇಕು, ನನಗೆ ಕಮೆಂಟ್ ಹಾಕಿ, ನಾನು ಮೆಸೇಜ್ ಮಾಡ್ತೇನೆ. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ನನಗೆ ಇಂಟ್ರೆಸ್ಟ್ ಇದೆ, ನಾನು ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲನ್ನು ನಾನು ನಿಮಗೆ ಕೊಡ್ತೇನೆ, ನೀವು ಹೋಗ್ಬೋದು. ಅದು ಬಿಟ್ಟು ನೀವು ವಿಡಿಯೋನ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಬಂದು ನಮಗೆ ಮೆಸೇಜ್ ಮಾಡೋದು ಬೇಡ. ಯಾಕೆಂದರೆ ಮತ್ತೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಹಾಗೆ ಅದಕ್ಕೆ ಹೇಳೋದು ನಾನು, ನನ್ನ ವಿಡಿಯೋವನ್ನು ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ, ನಂತರ ನೀವು ಬನ್ನಿ, ನಿಮಗೆ ನಾವು ಹೆಲ್ಪ್ ಮಾಡ್ತೇವೆ. ಏನು ಹೆದರಬೇಕಂತಿಲ್ಲ, 100% ಜಾಬ್ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ಬನ್ನಿ, ಅಪ್ಲೈ ಮಾಡಿ. ಮೊದಲಾಗಿ ವೆರಿಫಿಕೇಷನನ್ನು ಮಾಡಿ. ಓಕೆ, ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಪರ್ಮಿಟ್ನ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ಈಗ ನಾನು ಇದು ವೇಕೆನ್ಸಿ ಇದೆ, ಸೊ ನೀವು ಯಾರಿಗೆ ಇಂಟ್ರೆಸ್ಟ್ ಇದೆ ಬನ್ನಿ, ಹೆಚ್ಚಿನ ವಿವರಗಳಾಗಿ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಮ್ಯಾಂಗ್ಳೂರಲ್ಲಿ ಇದ್ದಾರೆ, ದೀಪಕ್ ಅಂತ ಇದ್ದಾರೆ, ಸೊ ಕಾಂಟ್ಯಾಕ್ಟ್ ಆಗ್ಬೋದು ನೀವು. ಓಕೆ ಗಾಯ್ಸ್, ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನೂ ಕೆಲವು ಜಾಬ್ ವೇಕೆನ್ಸಿ ಇವೆ, ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಆದಷ್ಟು ಬೇಗ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಬಾಯ್.